ದೀಪಾವಳಿಯ ಪ್ರಯುಕ್ತ ವಿಕಲಚೇತನರು ಮಾಡಿರುವ ಹಣತೆಗಳ ಮಾರಾಟ ಮಳಿಗೆಯನ್ನ ಉಡುಪಿ ಕೃಷ್ಣ ಮಠದ ರಥಬೀದಿಯಲ್ಲಿ ತೆರೆಯಲಾಗಿದೆ. ಪೀಸ್ ಫೌಂಡೇಶನ್ ಸಹಕಾರದಲ್ಲಿ ತೆರೆದಿರುವ ಹಣತೆ ಮಾರಾಟ ಮಳಿಗೆಯನ್ನ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಉದ್ಘಾಟಿಸಿ ಹಣತೆಯನ್ನ ಖರೀದಿ ಮಾಡಿದ್ರು. ಸಂಸ್ಥೆಯ ವತಿಯಿಂದ ಶ್ರೀಗಳನ್ನು ಗೌರವಿಸಲಾಯಿತು. ಗುಣಮಟ್ಟದ ಮಣ್ಣಿನ ಹಣತೆಗಳನ್ನು ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಣತೆಗಳನ್ನು ಖರೀದಿಸುವಂತೆ ಮನವಿ ಮಾಡಲಾಗಿದೆ. ₹100 ಎಷ್ಟು ಬರ್ತದೆ ಕೊಡಿ. ವಿಕಲಚೇತನರಿಂದ ಹಣತೆಗಳ ಮಾರಾಟ ಮತ್ತು ಪ್ರದರ್ಶನ ಪೀಸ್ ಫೌಂಡೇಶನ್ ಕೊರಲಗಿರಿ ಉಡುಪಿ ಇವರು ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಹಣತೆಗಳ ಮಾರಾಟವನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೊಳ್ಬೇಕು. ಆ ಮೂಲಕ ಈ ಫೌಂಡೇಶನ್ಗೆ ಅನುಕೂಲ ಆಗಲಿ, ಆ ಮೂಲಕ ಅದನ್ನ ಎಲ್ಲ ಸದಸ್ಯರಿಗೂ ಕೂಡ ಅನುಕೂಲ ಆಗಲಿ ಅಂತ ನಾವು ಆಶಿಸ್ತೇವೆ. ದೀಪಾವಳಿ ಹೆಸರೇ ಹೇಳುವಂತೆ ಬೆಳಕಿನ ಹಬ್ಬ. ಬದುಕಿನಲ್ಲಿ ಎಲ್ಲರೂ ಕೂಡ ಬೆಳಕನ್ನು ಬಯಸ್ತಾರೆ. ಬೆಳಕು ಅಂತಂದರೆ ಶುಭದ ಸಂಕೇತ, ಅಶುಭದ ನಿವೃತ್ತಿಯ ಸಂಕೇತ. ಎಲ್ಲರ ಬದುಕಿನಲ್ಲಿ ಕೂಡ ದೀಪಾವಳಿ ಶುಭವಂತರಲಿ ಅಂತ ಹಾರೈಸ್ತೇವೆ. ಕೃಷ್ಣಾನುಗ್ರಹ ಪ್ರಾರ್ಥಿಸ್ತೇವೆ.